ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸವಿಸವಿಯಾದ ರುಚಿಕರವಾದಂಥ ಖಾದ್ಯಗಳನ್ನು ಕಲಿಸುವಂಥ ಕಾರ್ಯಕ್ರಮವೇ ನಮ್ಮ ರುಚಿ. ಸೊ ಈ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಶ್ರೀಮತಿ ಸರಸ್ವತಿಯವರು ನಮಗೆ ವಿಭಿನ್ನವಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಡುಗೆ ಮಾಡೋದಕ್ಕೆ ಯಾವುದೇ ವಯಸ್ಸಿಲ್ಲ, ನಾನು ಯಾವಾಗಲೂ ಹೇಳ್ತೀನಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಸರಸ್ವತಿಯವರು ನಮ್ಮ ಅಡುಗೆ ಮನೆಯಲ್ಲಿ ಇದ್ದಾರೆ. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು ಹೇಳಿ ನಿಮ್ಮ ಹತ್ರ ಮಾತಾಡೋ ಬದಲು ಅಮ್ಮ ಅಂತಾನೆ ಹೇಳ್ತೇನೆ. ಸೊ ವಯಸ್ಸಿನವರ ಹತ್ರ ಹಾಗೆ ಹೆಸರು ಕರೆದು ಮಾತಾಡಬಾರ್ದು, ಅದು ನಮ್ಮ ಒಂದು ಪದ್ಧತಿ. ಸೊ ಹಾಗೇನೆ ಮಹಿಳೆಯರಿಗೆ ವಯಸ್ಸಾಯಿತು ಅಂತ ಹೇಳಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ ಅಲ್ವಾ? ಸೊ ಯಾವಾಗಲೂ ಅವರು ನಾನು ಇನ್ನೂ ಯಂಗ್ ಅಂತಾನೆ ಹೇಳ್ತಾರೆ. ಸೊ ಇನ್ನೂ ಚಿಕ್ಕ ವಯಸ್ಸು, ನಿಮ್ಮ ಏಜ್ ಕೇಳ್ಬೋದಾ ಹೇಗೆ? 75. ಹಾಂ, ಬಿಂದಾಸ್ ಆಗಿ ಹೇಳ್ತಾ ಇದ್ದೀರಿ. ಸೊ 75 ತರುಣಿ. ಸೊ ನಮಗಿವತ್ತು ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ಮಾಲ್ಪುರಿ ಮಾಡಲಿಕ್ಕೆ. ಮಾಲ್ಪುರಿ. ಸ್ವೀಟ್ ಅಂದರೆ ಇಷ್ಟನಾ ನಿಮಗೆ? ಹೇಗೆ ಸ್ವೀಟ್ಸ್ ಅಂದರೆ ಇಷ್ಟನಾ ಹೇಗೆ? ಇಷ್ಟ. ಸೊ ಹಾಗಾದರೆ ಸ್ವೀಟ್ ನೋಟಲ್ಲಿ ಶುರು ಮಾಡ್ಕೊಳ್ಳೋಣ ಇವತ್ತಿನ ನಮ್ಮ ಒಂದು ಸಂಚಿಕೆ. ಸೊ ಸ್ವೀಟ್ ಡಿಶ್ ಹೇಳ್ಕೊಡ್ತಾ ಇದ್ದೀರಿ, ಯಾವುದಿದು? ಮಾಲ್ಪುರಿ. ಓಕೆ, ಶುರು ಮಾಡೋಣ. ಎಸ್, ಫಸ್ಟ್ ಹೇಗೆ? ಹೀಗೆ ಈ ಬೌಲಿಗೆ ಸ್ವಲ್ಪ ನೀರು ಹಾಕಬೇಕು. ನೀರು? ಸರಿ. ಸೊ ಹಾಕ್ಕೊಳ್ಳಿ, ಎಷ್ಟು ಬೇಕು ನೋಡ್ಕೊಳ್ಳಿ. ತಗೊಳ್ಳಿ. ನೀರಿಗೆನೆ ಸಕ್ಕರೆ ಹಾಕೊಳ್ಳೋದಾ? ಪಾಕ ಏನಾದ್ರೂ ಬರ್ಸ್ಕೊಳ್ಬೇಕಾ? ಇಲ್ಲ, ಹಾಗೆ ಕರಗಿಸ್ಕೊಳ್ಳೋದು ಹಾಗೆ. ಇದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು. ಹಾ, ಸ್ವೀಟ್ ಆಗ್ಲಿ ಖಾರ ಆಗ್ಲಿ ಸ್ವಲ್ಪ ಆದ್ರೂ ಉಪ್ಪು ಬೇಕೇ ಅಲ್ವಾ? ಅಂದ್ರೆ ಮತ್ತೆ ಇದು ಕಲರ್ ಪುಡಿ. ಓಕೆ. ಇದು ಏಲಕ್ಕಿ ಪುಡಿ. ಸೊ ಇದರಲ್ಲಿ ಬೇಗ ಕಲಿಸ್ಕೊಳ್ಬಹುದು. ಕೈಯಲ್ಲಿ ಕಲಿಸ್ಬಹುದಾ? ಓ, ಮಾಡಿ. ಸೊ ಕೈಯಲ್ಲಿ ನಾವು ಏನೇ ಹೇಗೆ ಮಾಡಿದ್ರು ಅದ್ರ ರುಚಿ ಜಾಸ್ತಿ ಅಲ್ವಾ? ಹೌದು. ನಾವೆಲ್ಲ ಮೊದಲೇ ಸಕ್ಕರೆ ಹಾಕಿ ನೀರು ಹಾಕಿ ಇಟ್ಟು ಬಿಡ್ತೇವೆ. ಮತ್ತೆ ಬೇಗ ಮೊದಲು ಹೇಗೆ ನೀವು ಮಾಡ್ತಾ ಇದ್ರೆ ಅದೇ ಪದ್ಧತಿಯನ್ನ ಕಂಟಿನ್ಯೂ ಮಾಡಿದ್ದೀರಿ, ಅದೇ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಈಗೆಲ್ಲ ನಾವೆಲ್ಲ ಹೀಗಾಗ್ಬೇಕಲ್ವಾ ಅಡುಗೆ? ಸೊ ಪಾಕ ಮಾಡ್ಕೊಂಡ್ಬಿಡ್ತೀವಿ, ಅಥವಾ ಸ್ವಲ್ಪ ಕರಗಿಸ್ಕೊಳ್ಳೋದು, ಅಥವಾ ಪುಡಿ ಮಾಡ್ಕೊಳ್ಳೋದು. ಸೊ ನಮ್ದೆಲ್ಲ ಲೇಜಿಗಳ ಲಕ್ಷಣ. ಸೊ ನೀವೆಲ್ಲ ಮೊದಲೆಲ್ಲ ಹಾಗೇ ಕರಗಿಸ್ಕೊಂಡು ಮಾಡ್ತಾ ಇದ್ರಿ. ವೆರಿ ನೈಸ್. ಇದಕ್ಕೇನು ಮೈದಾ ಹಿಟ್ಟು ಹಾಕಿ ಹಾಕ್ಬೇಕಾ? ಇಲ್ಲಿದೆ ಅಲ್ಲ. ತಗೊಳ್ಳಿ. ಮೈದಾ ಹಿಟ್ಟು ಹಾಕಿ ಪುನಃ ಮತ್ತೊಮ್ಮೆ ಕಲಿಸ್ಕೊಳ್ಬೇಕು. ಅದೇ ಹೇಳ್ತಾರಲ್ಲ, ಮೊದಲೆಲ್ಲ ಈ ನಮ್ಮ ಅಜ್ಜಿ ಇವರೆಲ್ಲ ಅಡುಗೆ ಮಾಡಿದರೆ ಅದರದ್ದೊಂದು ಟೇಸ್ಟ್ ಬೇರೆನೆ. ಸೊ ಅದು ನಾವು ಎಷ್ಟೇ ಅದು ಟ್ರೈ ಮಾಡಿದ್ರು ಆ ಒಂದು ಟೇಸ್ಟ್ ಬರೋದಿಲ್ಲ. ಸೊ ಇದೆ ಅಲ್ವಾ ಎಲ್ಲ ಇದು ಅದರಲ್ಲಿ ಸೀಕ್ರೆಟ್. ಸೊ ಮಾಲ್ಪುರಿ ನಿಮ್ಮ ಮನೇಲಿ ಯಾರಿಗಿಷ್ಟ? ನಿಮ್ಗೆ ಎಷ್ಟು ಜನ ಮೊಮ್ಮಕ್ಕಳು ಅದು ಹೇಳಿ ಫಸ್ಟ್. ಮೊಮ್ಮಕ್ಕಳು 8 ಜನ. 8 ಜನ ಮೊಮ್ಮಕ್ಕಳು. ಅದರಲ್ಲಿ 3 ಜನಕ್ಕೆ 3 ಹೆಣ್ಣು ಮಕ್ಕಳು, ಒಬ್ಬ ಮಗ ಇರೋದು.
ಹಾಕಿ ಪೂರ್ತಿ ಹಾಕ್ಲಾ? ಹಾಂ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಇಬ್ಬರಿಗೆ ಒಂದು ಗಂಡು ಒಂದು ಹೆಣ್ಣು, ಒಬ್ಬಳಿಗೆ ಮಾತ್ರ 2 ಜನ ಗಂಡು ಮಕ್ಕಳು, ಮತ್ತು ಮಗನಿಗೆ ಒಂದು ಹೆಣ್ಣು ಒಂದು ಗಂಡು. ಸೊ ಅಲ್ಲಿಗೆ ಎಷ್ಟಾಯಿತು? ಹೆಣ್ಮಕ್ಳು ಯಾರು ಜಾಸ್ತಿ ಆಯಿತು? ಗಂಡು ಮಕ್ಕಳೇ ಜಾಸ್ತಿ ಆಯಿತು? ಇಲ್ಲ, ಹಾಂ ಹೌದು ಹೌದು, ಗಂಡು ಮಕ್ಕಳು ಜಾಸ್ತಿ. ಸೊ ಯಾರು ತುಂಬ ಹತ್ತಿರ ಆಗ್ತಾರೆ, ಮೊಮ್ಮಕ್ಕಳು ಎಲ್ರಿಗೂ ಇಷ್ಟ, ಅದರಲ್ಲಿ ಡಿಫ್ರೆನ್ಶಿಯೇಟ್ ಮಾಡಲ್ಲ ಅಜ್ಜಿ. ಆದರೆ ಹುಡುಗಿರು ತುಂಬ ಇಷ್ಟ ಆಗುತ್ತಾ ಹುಡುಗರ? ಎಲ್ಲರೂ ಇಷ್ಟನೇ. ಎಲ್ಲರೂ ಇಷ್ಟನೇ ಹೇಳಿದ್ರೆ ಕಷ್ಟ. ಆಮೇಲೆ ಅಜ್ಜಿ ನಾನು ಇಷ್ಟ ಇಲ್ವಾ ಅಂತ ಆಮೇಲೆ ಶುರು ಮಾಡ್ತಾರಲ್ವಾ. ಇದು ಹಿಟ್ಟು ಕಲಸಿ ಆಯಿತು, ಮತ್ತು ಇನ್ನು ಎಣ್ಣೆ ಇಟ್ಟು ಇದನ್ನು ಅದಕ್ಕೆ ಹಾಕಿದರೆ ಆಯಿತು. ಯಾವ ಹದಕ್ಕೆ ಕಲಿಸ್ಕೊಳ್ಳೋದು ಇದು? ಓ, ಇಷ್ಟು ಗಟ್ಟಿ ಬರಬೇಕು. ಸರಿ, ಎಣ್ಣೆ ಇಟ್ಕೊಳ್ಳ. ಹೌದು. ಸೊ ಅಮ್ಮ, ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇದು ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಈಗೆಲ್ಲ ಹೇಳ್ತಾರಲ್ಲ, ನನಗೆ ಬೇಡ, ನಿಮ್ಮ ಮಕ್ಕಳೆಲ್ಲ ನನಗೆ ಎಣ್ಣೆದು ಎಲ್ಲ ತಿಂಡಿ ಕೊಡಬೇಡಿ ಅಂತ. ಸೊ ಅಂಥವ್ರಿಗೆ ಇದೆಲ್ಲ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಯೂಶಲಿ ಇದು ಅಕ್ಕಿಯಿಂದ ಮಾಡ್ತಾರಲ್ವಾ? ಅಕ್ಕಿಯಿಂದ ಇದು ಮಾಲ್ಪುರಿ, ಅಕ್ಕಿಯದ್ದು ಮಾಡೋದು ಬೇರೆ ಥರ ಮತ್ತೊಂದಲ್ಲ. ಇದು ಮೈದಾ ಹಿಟ್ಟಿನ ಮಾಲ್ಪುರಿ ಅಂತೇಳಿ. ಮತ್ತೆ ಪೇಟೆಯಲ್ಲಿ ಸಿಗ್ತಾ ಈ ಥರ ಎಲ್ಲ ಮಾಡೋದು. ಅದು ಬದಿ ಎಲ್ಲ ಒಣಗಿರ್ತಾವಲ್ಲ, ಇದು ಹಾಗೆ ಎಲ್ಲ ಆಗೋದಿಲ್ಲ. ಇದು ಒಂದೇ ರೀತಿ ಆಗಿರುತ್ತೆ, ಸಾಫ್ಟ್ ಆಗಿ. ಹೌದು. ಸೊ ಇದು ಮಾಲ್ಪುರಿ ಯಾರಿಗಿಷ್ಟ ನಿಮ್ಮ ಮನೆಯಲ್ಲಿ? ನಮ್ಮಲ್ಲಿ ನಮ್ಮ ರಿಲೇಷನ್ಗೆ ಕೂಡ ಎಲ್ಲರಿಗೂ ಇಷ್ಟವೇ. ಸೊ ಎಸ್ಪೆಷಲಿ ನೀವು ಮಾಡಿದಂಥ ಮಾಲ್ಪುರಿನ? ಅದು ಹೆಚ್ಚು ತೆಳುವಾದರೆ ಬಿಡುತ್ತದೆ ಎಣ್ಣೆಗೆ. ಸೊ ಮಾಲ್ಪುರಿ ಅಂದ ತಕ್ಷಣ ಇಲ್ಲಿ ಎಲ್ಲ ಅದು ರುಬ್ಬಿ ಮಾಡ್ತಾರೆ. ಸೊ ಅಕ್ಕಿಯಿಂದ ರುಬ್ಬಿ ಮಾಡ್ತಾರೆ, ಸೊ ಅದನ್ನೇ ಅಂತ ಅನ್ಕೊಂಡಿದ್ದೆ. ಸೊ ಮೈದಾದಿಂದ ಅದು ಮಾಲ್ಪುರಿ ಅಲ್ಲ, ಅದೆಂತ ಎಂತಪ್ಪ ಅದಕ್ಕೆ ಅಪ್ಪ ಅಂತ ಹೇಳ್ತಾರೆ ಅದಕ್ಕೆ. ಸೊ ನೀವು ಎಲ್ಲಿರೋದಮ್ಮ? ನೀವು ಎಲ್ಲಿರೋದು? ಇರೋದೆಲ್ಲಿ? ನಾನು ಜಾಸ್ತಿ ಬೆಂಗಳೂರೇ. ಜಾಸ್ತಿ ಬೆಂಗಳೂರು. ಇಲ್ಲಾದ್ರೆ ಮತ್ತೆ ಬಂದರೆ ಮಕ್ಕಳ ಮನೆಯಲ್ಲಿ. ಎಲ್ಲಿ? ಕುಂಬಳೆ, ಮತ್ತು ಉಪ್ಪಿನಂಗಡಿಯಲ್ಲಿ. ಮತ್ತು ದೊಡ್ಡ ಮಗಳು ಧರ್ಮಸ್ಥಳದಲ್ಲಿ ಇರೋದು, ಅಳಿಯನಿಗೆ ದೇವಸ್ಥಾನದಲ್ಲಿ ಕೆಲಸ. ಸೊ ಎಲ್ಲ ಮಗಳ ಮನೆಗೂ ವಿಸಿಟ್ ಕೊಡ್ತಾ ಇರ್ತೀವಿ. ಈಗ ಆಯಿತು, ಬಂದು 2 ತಿಂಗಳು ಆಯಿತು ನಾನು. ಸೊ ಈಗ ಮಗಳ ಮನೆಗೆ ಬಂದವರು ಬಂದಿದ್ದು. ವೆರಿ ನೈಸ್. ನಮ್ಮ ಅಡುಗೆ ಮನೆಯಲ್ಲಿ ತುಂಬ ಜನ ಬರ್ತಾರೆ, ವಿವಿಧ ರೀತಿಯಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತಾರೆ. ಸೊ ಖಾದ್ಯಗಳು ಕಲಿಯೋದ್ರ ಜೊತೆಗೆ ಈ ಥರ ಚಿಕ್ಕ ಚಿಕ್ಕ ಟಿಪ್ಸ್ ಕೂಡ ನಮಗೆ ಸಿಗುತ್ತೆ. ತುಂಬ ಸಂತೋಷ ಆಗುತ್ತೆ. ನಾವು ಕೂಡ ನಮಗೆಲ್ಲ ಗೊತ್ತು ಅಡುಗೆಯಲ್ಲಿ ಅಂತ ನಮಗೂ ಕೂಡ ಅನಿಸುತ್ತಾಗ. ವೆರಿ ನೈಸ್. ಉಬ್ಬಿರುತ್ತೆ, ಹಾಗೆ ಪ್ರೆಸ್ ಮಾಡಿದಾಗ ಪ್ರೆಸ್ ಆಗಿ ಸಾಫ್ಟ್ ಆಗುತ್ತೆ. ಇದು ಆಫ್ ಮಾಡ್ಕೊಳ್ಳೋದಾ? ಸೊ ಮಾಲ್ಪುರಿ ರೆಡಿ. ತಗೊಳ್ಳಿ, ಸರ್ವ್ ಮಾಡಿ. ಇದು ಬಿಸಿ ಬಿಸಿಯಾದ ಮಾಲ್ಪುರಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ನಾವೆಲ್ಲ ನಿಮಗೆ ಮಾಡಿ ಕೊಡಬೇಕು. ಹೌದು, ಮತ್ತೆ ನನ್ನ ಹತ್ರ ಮಾಡಿಸೋದು. ಅದಕ್ಕೆ ಅಲ್ವಾ ಸ್ವಲ್ಪ ಹೆಲ್ಪ್ ಮಾಡ್ತಾ ಇಲ್ವಾ? ಸೊ ನೋಡಿ, ಆ ಥರ ಇದ್ರು ನೀವೀಗ ಹೇಳಿದ್ರೆ ಹೇಗೆ? ಸೊ ಹೆಲ್ಪ್ ಮಾಡ್ತೀನಿ ತಾನೆ? ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಹೊಸ ಅಡುಗೆ ಕಲ್ತಾಗಾಯ್ತು. ಥ್ಯಾಂಕ್ ಯು. ಎಸ್, ಬಿಸಿ ಬಿಸಿಯಾದಂಥ ಮಾಲ್ಪುರಿ. ಯಾವಾಗಲೂ ನಾವು ಮಾಲ್ಪುರಿ ತಿಂತೀವಿ, ಆದರೆ ಅದು ವಿಭಿನ್ನ ರೀತಿಯಾಗಿ ಮಾಡ್ಕೊಳ್ಳೋದು ಇದೇ ವಿಭಿನ್ನ. ಹೇಗೆ ವಿಭಿನ್ನ ಮಾಡೋ ರೀತಿಯನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಮಾಲ್ಪುರಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ನೀರಿನಲ್ಲಿ ಸಕ್ಕರೆ, ಚಿಟಕಿ ಉಪ್ಪು, ಕೇಸರಿ ಬಣ್ಣ, ಏಲಕ್ಕಿ ಪುಡಿ ಹಾಕಿ ಕಲಸಿ. ಸಕ್ಕರೆ ಕರಗಿದ ನಂತರ ಮೈದಾ ಹಿಟ್ಟನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಆನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹುಯ್ದು ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ
ಬಿಸಿ ಬಿಸಿಯಾದ ಮಾಲ್ಪುರಿ ಸವಿಯಲು ಸಿದ್ಧ. ಕೋಲ್ ಕೊಟ್ಟು ಪೆಟ್ಟು ತಿನ್ನೋದು ಅಂದರೆ ಅದು ಯಾಕೆ ಅಂತ ಹೇಳಿದರೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ತಗೊಳ್ಳಿ ನೀವು ಸತ್ತೀನಿ ಫಸ್ಟ್ ಟೇಸ್ಟ್ ನೋಡಿ. ಸೊ ನೀವೇ ಮಾಡಿದ್ದೀರಿ, ಅದನ್ನು ನಾನು ಟೇಸ್ಟ್ ನೋಡ್ತೀನಿ. ಲೈಟ್ ಸ್ವೀಟ್, ಬಟ್ ನನಗನ್ಸುತ್ತೆ ಇದು ತಣ್ಣಗಾದ ನಂತರ ತುಂಬ ಚೆನ್ನಾಗಿರುತ್ತೆ. ಹೌದು, ಬಿಸಿಗಿಂತ ಬಿಸಿ ಇದೆ ಅಲ್ಲ, ಸ್ವಲ್ಪ ಇನ್ನು ಹಾರಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಸಾಫ್ಟ್, ಹೇಗೆ ನಾವು ಹೇಳ್ತೀವಿ, ಇದು ಮಫಿನ್ಸ್ ಅಂತ ಕೇಕ್ ಎಲ್ಲ ಮಾಡ್ತಾರೆ. ಸೊ ಕೇಕ್ ಮಫಿನ್ಸ್ ಹೇಗಿರುತ್ತೋ ಅದೇ ರೀತಿಯಾಗಿ ಬಂದಿದೆ. ಅದಾದರೆ ನಾವು ಬೇಕ್ ಮಾಡ್ತಾರೆ, ಬೇಕ್ರಿಯಿಂದ ತರ್ತೀವಿ. ಹೌದು, ಇದು ಹಾಗಲ್ಲ, ಎಣ್ಣೆಯಲ್ಲಿ ಕರೆದು ಮಾಡಿರುವಂಥದ್ದು. ಬಟ್ ಟೇಸ್ಟ್ ಆ ಮಫಿನ್ಸ್ ಥರನೇ ಇದೆ, ಸೂಪರ್ಬ್. ಸೊ ಇನ್ನು ಬೇಕ್ರಿಗೆ ಹೋಗಿ ತಂದು ಇಡಬೇಕು ಅಂತ ಇಲ್ಲ, ಮನೆಯಲ್ಲೇ ಮಾಡ್ಬೋದು. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತೇಳಿ, ತುಂಬ ಈಸಿ ಇದೆ, ಸುಲಭ. ನೆಕ್ಸ್ಟ್ ಟೈಮ್ ಬನ್ನಿ, ನಾನು ಮಾಡ್ಕೊಡ್ತೀನಿ ನಿಮಗೆ. ಸೊ ಇದೇನೋ ಆಯಿತು, ಸ್ವೀಟ್ ಆಯಿತು. ನೆಕ್ಸ್ಟ್ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ರವಾ ವಡೆ ಖಾರ. ರವಾ ವಡೆ ಖಾರ ಹೇಳ್ಕೊಡಿ, ನೆಕ್ಸ್ಟ್ ಅದನ್ನು ಮಾಡ್ಕೊಡ್ತೀನಿ ನಾನು, ರೆಡಿ ಮಾಡ್ಕೊಳ್ಳಿ. ಸೊ ಸೂಪರ್ಬ್ ಆಗಿದೆ, ವೆರಿ ಟೇಸ್ಟಿ. ಸೊ ಮಫಿನ್ಸ್ ನಾವು ಬೇಕ್ರಿಯಿಂದ ತರ್ತೀವಿ. ಸೊ ಸಿಂಪಲ್ ಎಟ್ ಟೇಸ್ಟಿ ರೆಸಿಪಿ. ಸೊ ಮಾಲ್ಪುರಿ ಅಂದ ತಕ್ಷಣ ಯೂಶ್ವಲಿ ನಾವು ಬೇಕ್ರಿಯಿಂದ ಅದನ್ನು ಕೂಡ ಬೇಕ್ರಿಯಿಂದಲೇ ತಂದು ತಿಂತೀವಿ. ಬಟ್ ಇದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಮಾಡೋ ವಿಧಾನವಂತೂ ನೋಡ್ಕೊಂಡ್ರಿ. ನೆಕ್ಸ್ಟ್ ಸಜ್ಜಿಗೆ ವಡೆ ಮಾಡ್ಕೊಡ್ತಾರಂತೆ, ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಒಂದಂತೂ ರುಚಿಕರವಾದಂಥ ಮಾಲ್ಪುರಿ ಸೂಪರ್ವಾಗಿತ್ತು. ಸೊ ನಾನು ಮಾಲ್ಪುರಿಗಿಂತ ಫ್ರೈಡ್ ಮಫಿನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ಈಗ ಸಜ್ಜಿಗೆ ವಡೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೇಗೆ ಮಾಡೋದು ಬನ್ನಿ ಕೇಳೋಣ. ಈಗ ಅಮ್ಮ ಸಜ್ಜಿಗೆ ವಡೆಗೆ ರೆಡಿ ಆಗಿದೆ, ಎಲ್ಲ ರೆಡಿ ಮಾಡ್ಕೊಂಡಿಟ್ಟಿದ್ದೀರಾ? ಶುರು ಮಾಡೇ ಬಿಡೋಣ. ಎಸ್, ಫಸ್ಟ್ ಅಷ್ಟು ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ. ಸ್ವಲ್ಪ ಜಾಸ್ತಿ ಬೇಡ, ನಾನೇ ಹಾಕ್ತೇನೆ. ಎಸ್, ಇದು ಹಸಿಮೆಣಸಿನಕಾಯಿ. ಹಸಿಮೆಣಸು ಸಾಕ, ನೀರು ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳೋದು. ಓಕೆ, ಇದು ಶುಂಠಿ. ಸೊ ತುಂಬ ಸಣ್ಣಗೆ ಹೆಚ್ಕೊಂಡು ಇಟ್ಕೊಳ್ಬೇಕು. ಇದು ಕರಿಬೇವು. ಉಪ್ಪು. ಓಕೆ, ಸೊ ಇದನ್ನು ಚೆನ್ನಾಗಿ ಕಿವುಚಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಅದರಲ್ಲಿ. ಹಾಂ. ಸೊ ಇದು ಮಧ್ಯಾಹ್ನದ ಊಟಕ್ಕೆ ಆಗುವಂಥದ್ದು, ಸಂಜೆ ಟೀಗೆ? ಇದು ಟೀಗೆ. ಇದು ರವಾ. ಪೂರ್ತಿಯಾಗಿ ಹಾಕೊಳ್ಳೋದಾ? ಸರಿ. ಹುರಿದಿಟ್ಕೊಳ್ಬೇಕಾ ಹಾಗೇನೆ? ಇಲ್ಲ, ಹಾಗೆ ಹಾಕೊಳ್ಳೋದು. ಈ ರವೆಯಲ್ಲಿ ಎಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕಾಗುತ್ತೆ, ಯಾಕಂದ್ರೆ ಅದು ನೀರು ಇಟ್ಕೊಳ್ಬೇಕು. ಸ್ವಲ್ಪ ಹೊತ್ತು, ಒಂದು 10 ನಿಮಿಷಕ್ಕೆ ಮುಂಚೆ ಮಾಡಿ ಕಲಸಿ ಇಟ್ಕೊಳ್ಬೇಕು. ಸೊ ನಿಮಗೆ ಖಾರ ಇಷ್ಟ ಆಗುತ್ತಾ, ಸಿಹಿ ಜಾಸ್ತಿ ಇಷ್ಟ ಆಗುತ್ತಾ? ಖಾರವೂ ಇಷ್ಟವೇ. ಅದೆಲ್ಲ ಸರಿ. ಯಾರ ಅಡುಗೆ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ? ಮಗಳದ, ಸೊಸೆದ, ಮೊಮ್ಮಕ್ಕಳದ? ಎಲ್ಲರದ್ದು ಇಷ್ಟನೇ. ಎಷ್ಟೊಬ್ಬ ಯಾರಿಂದಲೂ ಸಿಕ್ಕಾಕೊಳ್ಬಾರ್ದು. ಸೊ ಮಕ್ಕಳು ಏನು ಹೇಳಬಾರ್ದು, ಸೊಸೆನೂ ಏನು ಹೇಳಬಾರ್ದು. ವಾಪಸ್ ಮನೆಗೆ ಹೋಗ್ಬೇಕಲ್ವಾ? ಮತ್ತೆ ಮಗನಿಗೆ ಟ್ವಿನ್ಸು ಮಕ್ಕಳು. ಮಗಂದು ಒಂದು ಹೆಣ್ಣು ಒಂದು ಗಂಡು. ಓ, ವೆರಿ ನೈಸ್. ಸೊ
ಚೆನ್ನಾಗಿರುತ್ತೆ. ಯೂಶಲಿ ಸಯಾಮೀಸ್ ಟ್ವಿನ್ಸ್ ಒಂದೇ ರೀತಿ ಇರ್ತಾರೆ, ಕೆಲವರಂತೂ ಸೇಮ್ ಇದು ಫೀಮೇಲ್ಸ್ ಇರ್ತಾರೆ, ಕೆಲವು ಮೇಲ್. ಸೊ ಇದು ಹುಡುಗ ಹುಡುಗಿ. ಸೊ ಇಬ್ರು ನೋಡೋದಕ್ಕೆ ಒಂದೇ ರೀತಿಯಾಗಿದ್ದಾರಾ ಹೇಗೆ? ಒಂದೇ ರೀತಿ ಇದ್ದಾರೆ. ಸೊ ಅವರ ಟೇಸ್ಟ್ ಕೂಡ ಸೇಮ್ ಇರುತ್ತಾ ವಿಭಿನ್ನವ? ಅವ್ರು ಏನಾದರೂ ತಿನ್ನೋದಕ್ಕೆ ಇಷ್ಟಪಡೋದು ಇಬ್ರದ್ದು ಸೇಮ್ ಇರುತ್ತಾ? ಅಭಿರುಚಿ ಬೇರೆ ಬೇರೆ? ಏನಿಲ್ಲ, ಬೇರೆ ಬೇರೆ. ಎಣ್ಣೆ ಬಿಸಿಗಿಟ್ಟು ಇದನ್ನು ತಟ್ಟಿ ಹಾಕೊಳ್ಳೋದು. ಸೊ ಅದು ನೆನೆಯಷ್ಟು ಹೊತ್ತು ಇಟ್ಕೊಂಬಿಡಲ್ಲ? ಮಾಡ್ಬೋದು. ಇಡ್ಬೋದಲ್ಲ? ಇಡ್ಲಾ? ಇಡಿ. ಇನ್ನು ತಟ್ಕೊಳ್ಳೋದ ಡೈರೆಕ್ಟ್? ಎಣ್ಣೆ ಹಾಕ್ಬೇಕಾ ಹೇಗೆ? ಬೇಡ, ಹಾಗೆ ಹಾಗೆ ಹಾಕೊಳ್ಳೋದು. ಹಾಕ್ಬಹುದಾ ಅಂತೇಳಿ ನೋಡ, ಒಂಚೂರು ಎಣ್ಣೆ ಹಾಕ್ತೇನೆ. ಸೊ ನೀವು ಮನೇಲಿ ಫ್ರೀ ಆಗಿದ್ದಾಗ ದೇವರ ಭಜನೆ ಅಥವಾ ಹಾಡು ಏನಾದರೂ ಹೇಳ್ತಾ ಇರ್ತೀರಾ ಮನೇಲಿ? ಭಜನೆ ಮತ್ತೆ ಇದು ರಾಮರಕ್ಷಾ ಸ್ತೋತ್ರ ಇದೆಲ್ಲ ಹೇಳ್ತೇನೆ. ಏನಾದರೂ ಒಂದು ಚಿಕ್ಕದು ಏನಾದರೂ ನಮ್ಗೆ ಹೇಳ್ಬೋದಾ? ಯಾವುದಾದ್ರೂ ಒಂದು ಪದ್ಯವ ಏನಾದರೂ ಒಂದು ಚಿಕ್ಕದು? ಮನೇಲಿ ಹೇಳ್ತೀರಿ, ಇಲ್ಲಿ ಹೇಳಕ್ಕಾಗಲ್ವಾ? ಸೊ ಮಕ್ಳಿಗೂ ಮೊಮ್ಮಕ್ಳಿಗೂ ಹೇಳ್ಕೊಡ್ತಾ ಇರ್ತೀರಾ ಮನೆಯಲ್ಲಿ? ಇಲ್ಲಪ್ಪ, ಇವರಿಗೆಲ್ಲ ಗೊತ್ತು, ಮಕ್ಕಳಿಗೆಲ್ಲ ಗೊತ್ತು, ಭಜನೆಗೆಲ್ಲ ಹೋಗ್ತಾರೆ ಮಕ್ಕಳು. ಇವರು ಕುಂಬಳೆ ಮಗಳು ಮತ್ತೆ ಉಪ್ಪಿನ ಗಡಿಯರೆಲ್ಲ ಭಜನಾ ಸಂಘಕ್ಕೆ ಸೇರಿ ಅದಕ್ಕೆಲ್ಲ ಹೋಗ್ತಾರೆ. ತಿರುಪತಿಗೆಲ್ಲ ಹೋಗಿ ಅವಳು ಹೋಗಿ ಬಂದಳು. ಮೊನ್ನೆ ನಾವು ಮೈಸೂರಿಗೆಲ್ಲ ಹೋಗಿ ಬಂದೆವು. ಓ, ಸೊ ಎಲ್ಲ ಮಕ್ಕಳ ಜೊತೆ ಟ್ರಿಪ್. ಸೊ ಮೊದಲೇ ಎಲ್ಲ ರೆಡಿ ಇಟ್ಕೊಳ್ಳೋದಾ? ಇದು ತಟ್ಟಿ ರೆಡಿ ಇಟ್ಕೊಳ್ಬೋದು? ಇಟ್ಕೊಳ್ಬೋದು. ನಾವು ಮನೆಯಲ್ಲೆಲ್ಲಾದರೆ ಹೀಗಲ್ಲ, ಅದನ್ನು ಇದು ಒಂದೊಂದೇ ಬಾಳೆಲೆಯಲ್ಲಿ ಇದು ಮಾಡಿ ತಟ್ಟಿ ಎಣ್ಣೆಗೆ ಒಂದೊಂದೇ ಹಾಕೋದು. ಹೌದು. ಯಾವುದಾದ್ರೂ ಒಂದು ಚಿಕ್ಕ ಭಜನೆ ಏನಾದರೂ ಹೇಳಿ. ನನಗೆಲ್ಲ ಇಡೀ ಬರುವುದಿಲ್ಲ, ಸ್ವಲ್ಪ ಒಂದೆರಡು ಲೈನ್ ಸಾಕು, 2 ಲೈನ್ ಸಾಕು. ದಾಸಾನೆ ನೀಸೋಯನ್ನ ನಿನ್ನ ಶ್ರೀನಿವಾಸ ಕ್ಷಮಿಸೋಯನ್ನ, ದಾಸಾನೆ ನೀಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋಯನ್ನ, ಆಶಪಾಶಗಳಲ್ಲಿ ಗಾಸಿ ಬಿದ್ದೆನೋ ರಂಗ, ಆಶಪಾಶಗಳಲ್ಲಿ ಗಾಸಿ ಬಿದ್ದೆನೋ ರಂಗ, ದೋಷರಹಿತ ಪರಮೇಶ ರಕ್ಷಿಸೋಯನ್ನ, ದಾಸನೆ ನೀಸೋಯನ್ನ ಶ್ರೀನಿವಾಸ ಕ್ಷಮಿಸೋಯನ್ನ. ಸೂಪರ್ ಆಗಿತ್ತು, ಸೂಪರ್. ಸೊ ನೋಡಿ, ಹಾಡ್ತಾ ಹಾಡ್ತಾ ನಾವೇನಾದರೂ ಮಾಡ್ತಾ ಇದ್ರೆ, ಅಡುಗೆ ಮಾಡ್ತಾ ಇದ್ರೆ ಅದರ ರುಚಿನೂ ಜಾಸ್ತಿ ಆಗುತ್ತೆ. ಹಾಗೆಯೇ ದೇವರನ್ನು ಸ್ಮರಿಸಿದಾಗೂ ಕೂಡ ಆಗುತ್ತೆ. ಅಡುಗೆ ತ್ರಾಸ ಅಂತನೂ ಆಗಲ್ಲ. ಸೊ ಈಸಿಯಾಗಿ, ಆ್ಯಕ್ಚುಲಿ ಮ್ಯೂಸಿಕ್ ಹಾಗೇ ಅಲ್ವಾ? ಸೊ ಹಾಡ್ತಾ ಹಾಡ್ತಾ ಏನೇ ಮಾಡಿ ಅಥವಾ ಹಾಡು ಕೇಳ್ತಾ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಸಾಗುತ್ತೆ. ಎಸ್, ಹಾಗೆ ಟೇಸ್ಟ್ ಎಲ್ಲ ಅದರಲ್ಲೇ ಬರುತ್ತೆ ಅವಾಗ. ಹೌದಾ ಅಲ್ವಾ? ಸೊ ಇವತ್ತು ನೋಡಿ ಹೇಗೆ ಟೇಸ್ಟಿ ಆಗಿರುತ್ತೆ ಅಂತೇಳಿ. ಹಾಗೆ ಇದಕ್ಕೆ ಈರುಳ್ಳಿ ಹಾಕ್ಬೋದು ಇದಕ್ಕೆ ಬೇಕಿದ್ರೆ. ಈ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ದಿದ್ರೆ ಈ ಸಬ್ಸಿಗೆ ಸೊಪ್ಪೆಲ್ಲ ಸಿಗುತ್ತಲ್ವಾ? ಹೌದು, ಅದನ್ನು ಹಾಕೊಳ್ಬೋದಾ? ಹಾಕ್ಬೋದು. ಅದು ಇಲ್ಲಿ ಎಲ್ಲ ಗೊತ್ತಿಲ್ಲ, ಸಬ್ಬಕ್ಕಿ ಸೊಪ್ಪು ಅಂತ ಹೇಳಿದ್ರೆ ಏನು ಗೊತ್ತಿಲ್ಲಲ್ಲ. ಈಗ ಸಿಗುತ್ತೆ ಎಲ್ಲ, ಈಗೆಲ್ಲ ಸಿಗುತ್ತೆ. ಒಳ್ಳೆ ಕೆಂಪಕ್ಕೆ ಬಂದಿದೆ, ಸಾಕು. ಎಸ್, ಸಾಕಾ? ತೆಗೆಯೋದಾ? ತೆಗಿಬಹುದು. ಓಕೆ. ಸೊ ನಿಮ್ಗೆ ಯಾವುದು ಇಷ್ಟ ಅಡುಗೆಗಳಲ್ಲಿ? ಈ ಥರ ತಿಂಡಿಗಳ ಅಥವಾ ಯಾವುದು ಪದಾರ್ಥವ? ಎಲ್ಲ ಇಷ್ಟನೇ, ಪದಾರ್ಥ ಇಷ್ಟ. ಸೊ ಎಲ್ಲ ಅಂದರೆ ಅದರಲ್ಲಿ ಏನಾದರೂ ಒಂದಾದರೂ ಫೇವ್ರೇಟ್ ಇರಲೇಬೇಕಪ್ಪ. ನನಗಂತೂ ಬಿಸಿಬೇಳೆ ಬಾತ್ ಅಂದರೆ ತುಂಬ ಇಷ್ಟ. ನಮಗೆ ಬಿಸಿಬೇಳೆ ಬಾತ್ ಎಲ್ಲ ನಾವು ಅಷ್ಟು ಇದಿಲ್ಲ, ಇಷ್ಟ ಇಲ್ಲ. ಮತ್ತೆ ಯಾವುದು ಇಷ್ಟ? ನಾವು ಅದು ಮಾಡುವುದೇ ಕಡಿಮೆ. ಮತ್ತೆ ನಿಮಗೆ ಯಾವುದು ಇಷ್ಟ? ನಾವು ನಮ್ಮ ತಿಂಡಿಯೇ. ಯಾವುದು? ದೋಸೆ, ನೀರು ದೋಸೆ, ಇದು ಎಂತ ಎಲ್ಲ ಹಾಕಿ, ಕ್ಯಾರೆಟ್ ಹಾಕಿ, ಮತ್ತು ಸೌತೆಕಾಯಿ ಹಾಕಿ, ಮಂಗಳೂರು ಸೌತೆಕಾಯಿ ಹಾಕಿ, ಬೂದಿ ಕುಂಬಳಕಾಯಿ ಹಾಕಿ, ಅದೆಲ್ಲ ದೋಸೆ. ಕೊದ್ದೇಲಿ.
ನೀರು ದೋಸೆ ನೀರು ದೋಸೆ ಅದೆಲ್ಲ ಇಷ್ಟ ಆಗುತ್ತೆ. ಎಸ್, ಸೊ ಇದು ರೆಡಿ, ಡನ್, ಸರ್ವ್ ಮಾಡಿ. ಅಲ್ಲಿ ಎಲ್ಲ ನಮ್ಮ ಮನೆ ಹತ್ತಿರದವರಿಗೆಲ್ಲ ನೀರು ದೋಸೆ ಅಲ್ಲಿ ಅವರಿಗೆ ಗೊತ್ತೇ ಇಲ್ಲ. ನಾನೇ ಮಾಡಿ ಕೊಟ್ಟಿದ್ದೇನೆ. ಸೊ ಆ ಕಡೆ ಎಲ್ಲ ನೀರು ದೋಸೆ ಅಂದ್ರೆ ನಮ್ಮ ಈ ಕಡೆ ದಕ್ಷಿಣ ಕನ್ನಡದ್ದು ಎಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ, ಹೇಗೆ ನೀವು ಹೀಗೆ ಮಾಡ್ತೀರಾ, ಇಷ್ಟು ತೆಳ್ಳಗೆ ಹೇಗೆ ಮಾಡ್ತೀರಾ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಬಿಸಿ ಬಿಸಿಯಾದ ರವಾ ವಡೆ. ಎಸ್, ಬಿಸಿ ಬಿಸಿಯಾದ ರವಾ ವಡೆ. ಸೊ ಅಮ್ಮನೇ ಹೇಳಿದ್ರು ಬಿಸಿ ಬಿಸಿಯಾದ ರವಾ ವಡೆ ಟೇಸ್ಟಿ ಆಗಿರುತ್ತೆ. ಸೊ ಮೊದಲೆಲ್ಲ ಆದರೆ ಹಾಗೆ ತಿಂತಾಯಿದ್ರು, ಇಲ್ದಿದ್ರೆ ಚಟ್ನಿ ಜೊತೆ ತಿಂತಾಯಿದ್ರು ಅಲ್ಲ ಅಮ್ಮ? ಎಸ್, ಈಗ ಆದರೆ ನಾವು ಹಾಗೇ ಸಾಸ್ ಜೊತೆಗೆ ಡಿಪ್ ಮಾಡ್ಕೊಂಡು ತಿನ್ಬೋದು. ಸೊ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಕಾಣ್ತಾ ಇದೆ. ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ಬೋದು. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಸಜ್ಜಿಗೆ ವಡೆ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ನೀರಿಗೆ ಹಸಿಮೆಣಸು, ಸಣ್ಣಗೆ ಹೆಚ್ಚಿದ ಶುಂಠಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ರವೆ ಹಾಕಿ ಕಲಸಿ 10 ನಿಮಿಷಗಳ ಕಾಲ ನೆನೆಯಲು ಇಡಿ. ನಂತರ ಚಿಕ್ಕ ಚಿಕ್ಕ ಬಡೆ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಸಜ್ಜಿಗೆ ವಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಬಿಸಿ ಬಿಸಿಯಾದಂಥ ಸಜ್ಜಿಗೆ ವಡೆ ತಗೊಳ್ಳಿ, ಟೇಸ್ಟ್ ನೋಡಿ ಹೇಗಾಗಿದೆ. ಯಾವಾಗಲೂ ಮನೇಲಿ ಮಾಡಿದಾಗೆ ಆಗಿದೆಯಾ, ಇನ್ನೂ ಟೇಸ್ಟಿ ಆಗಿದೆಯಾ, ಅಥವಾ ನನ್ನ ಹತ್ರ ಮಾತಾಡಿ ಹಾಳಾಗಿದೆಯಾ? ಹೇಗೆ? ಹಾಳಾಗಲಿಲ್ಲ, ಚೆನ್ನಾಗಿ ಬಂದಿದೆ. ವಾವ್. ಇದಿಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಮಾಡಿ ಇಟ್ಕೊಳ್ಬೋದು, ಸ್ವಲ್ಪ ದಿನ ಡಬ್ಬದಲ್ಲಿ ಹಾಕಿ ಇಡ್ಬೋದು. ಎಷ್ಟು ದಿನಕ್ಕೆ ಇಡ್ಬೋದು? ಎಷ್ಟು, 1 ವಾರಕ್ಕೆಲ್ಲ ಏನಾಗಲ್ಲ. ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದರೆ ಮಾತ್ರ ಹೆಚ್ಚು ದಿನ ಇಡ್ಲಿಕ್ಕೆ ಆಗುದಿಲ್ಲ. ಈ ಎಣ್ಣೆಯಲ್ಲೆಲ್ಲ ಮಾಡಿದರೆ ಇಡ್ಲಿಕ್ಕೆ ಆಗುತ್ತೆ. ಸೊ ಆಗಲೇ ಹೇಳಿದೆ ಅಲ್ಲ, ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲಲ್ಲಿ ನೀವು ಏನೇ ಮಾಡಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಆಗಲೇ ಹೇಳಿದಾಗೆ ಅದು ತುಂಬ ದಿನ ಇಟ್ಕೊಳ್ಳೋದಕ್ಕೂ ಕೂಡ ಆಗುತ್ತೆ. ತುಂಬ ಚೆನ್ನಾಗಿದೆ, ವೆರಿ ಕ್ರಿಸ್ಪಿ, ಕರ್ಕುರು ಅಂತಿದೆ. ಸಾಸ್ ಜೊತೆ ನಮಗೆಲ್ಲ ಆದರೆ ಸ್ವಲ್ಪ ಸಾಸ್ ಜೊತೆಗೆ ನನಗೆ ಆಗೋದಿಲ್ಲ, ಚಟ್ನಿ ಜೊತೆಗೆ ಆಗುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಇದಂತೂ ಸೂಪರ್ ಆಗಿದೆ. ನನಗಂತೂ ಇವತ್ತಿನ ಒಂದು ಸಂಚಿಕೆ ತುಂಬ ಖುಷಿ ಅನಿಸ್ತು. ಸೊ ಅಡುಗೆ ಕಲಿಯೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೊತೆ ಮಾತಾಡ್ತಾ ಇರೋದೇ ನನಗೆ ತುಂಬ ಖುಷಿ ಅನ್ನಿಸ್ತು. ಅದೇನೋ ಸೊ ಹಿರಿಯರ ಜೊತೆ ಮಾತಾಡಿಕೊಂಡು ಒಂದು ಅಡುಗೆ ಮಾಡೋದಾಗಿರಲಿ ಅಥವಾ ಅವ್ರ ಜೊತೆ ಕಾಲ ಕಳೆಯೋದಾಗಿರಲಿ ತುಂಬ ಖುಷಿ ಅನಿಸುತ್ತೆ. ಸೊ ತುಂಬ ಸಂತೋಷ ಆಯ್ತಮ್ಮ. ಮತ್ತೊಮ್ಮೆ ಬನ್ನಿ ನಮ್ಮ ಅಡುಗೆ ಮನೆಗೆ, ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡಿ, ನಾನು ಮಾಡಿಕೊಡ್ತೀನಿ. ಎಸ್, ಸೊ ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಅಡುಗೆ ಮನೆಯಲ್ಲಿ? ಚೆನ್ನಾಗಿದೆ. ಚೆನ್ನಾಗಿದೆ, ಖುಷಿ ಅನ್ನಿಸ್ತಾ? ನಾನು ಪರವಾಗಿಲ್ಲ, ಹೆಲ್ಪ್ ಮಾಡ್ತೀನಲ್ಲ? ಸರಿ, ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಒಳ್ಳೆ ಅಡುಗೆಯನ್ನು ಹೇಳ್ಕೊಟ್ಟಿದ್ದೀರಿ, ಅದರಲ್ಲೂ ಕೂಡ ನಿಮ್ಮ ಟಿಪ್ಸ್, ನಿಮ್ಮ ಕೈ ರುಚಿ ಎಲ್ಲವನ್ನು ಕೂಡ ನಮಗೆ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಅಭಿರುಚಿಗೆ ನನಗೆ ತುಂಬ ಖುಷಿ ಅನಿಸುತ್ತೆ. ಸೊ ಈ ವಯಸ್ಸಲ್ಲೂ ನೀವು ಬಂದು ಇಲ್ಲಿ ನಮಗೆ ಅಡುಗೆಯನ್ನು ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಟ್ರಿ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ. ಸೊ ಇದರಿಂದ ಅಡುಗೆ ಮಾಡ್ಕೊಳ್ಳಿ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸಿಯವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇವತ್ತಿನ ಈ ಸಂಚಿಕೆ ಸೂಪರ್ಬ್ ಆಗಿತ್ತು. ಸೊ ಯೂಶ್ವಲಿ ಎಲ್ಲರೂ ಹೇಳ್ತಾರೆ, ಸೊ ನಮ್ಗೆ ಅಡುಗೆ ಬರಲ್ಲ ಭಯ ಆಗುತ್ತೆ. ಯಾಕೆ? 75ರ ತರುಣಿ ಅಡುಗೆ ಮಾಡಬೇಕಾದ್ರೆ 20ರ ತರುಣಿ ಬಂದು ಅಡುಗೆ ಮಾಡೋಕ್ಕಾಗಲ್ವಾ? ಸೊ ನಿಮ್ಮಲ್ಲೂ ಕೂಡ ವಿಭಿನ್ನ ರೀತಿಯಾದಂಥ ಖಾದ್ಯಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಹೇಳ್ಕೊಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.